ಘನ ವಾಹನಗಳು ಸಂಚರಿಸುವುದು ಒಂದೆಡೆಯಾದರೆ ಇನ್ನೊಂದೆಡೆ ಹೊಂಡಕ್ಕೆ ಚಕ್ರ ಇಳಿಸುವುದೋ ಬೇಡವೋ ಎಂದು ಹೆದ್ದಾರಿ ಮಧ್ಯೆ ನಿಂತು ಆಲೋಚನೆ ಮಾಡುವ ದ್ವಿಚಕ್ರ ವಾಹನಗಳ ಸವಾರರು. ಹೊಂಡ ಗುಂಡಿಯ ಈ ಹೆದ್ದಾರಿಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸುತ್ತಿರುವ ಜನರು. ಇದು ಕುಂದಾಪುರದ ವಿನಾಯಕ ಜಂಕ್ಷನ್ನಿಂದ ಸಂಗಮವರೆಗಿನ ಹೆದ್ದಾರಿಯಲ್ಲಿ ಹೊಂಡ ಗುಂಡಿಯತೆ ಕಾರುಬಾರು. ಇಲ್ಲಿ ನಿತ್ಯ ಸಂಚರಿಸುವ ವಾಹನ ಸವಾರರ ವ್ಯಥೆಯ ಕುರಿತಾದ ಸ್ಟೋರಿ ಇಲ್ಲಿದೆ. ನಾವಿಲ್ಲಿ ತೋರಿಸೋ ರಸ್ತೆ ಯಾವುದೇ ಹಳ್ಳಿ ಕೊಂಪಿಯದಲ್ಲ, ಬದಲಾಗಿ ರಾಷ್ಟ್ರೀಯ ಹೆದ್ದಾರಿಯದು. ರಸ್ತೆಯಲ್ಲಿ ಹೊಂಡವಿದೆಯೋ ಅಥವಾ ಹೊಂಡವೇ ರಸ್ತೆಯಾಗಿದೆಯೋ ಎನ್ನುವಂತಿರುವ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದೇ ಸಾಕಬೇಕು. ಇಲ್ಲಿನ ವಿನಾಯಕ ಬಸ್ ನಿಲ್ದಾಣದಿಂದ ಸಂಗಮವರೆಗಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ಸೃಷ್ಟಿಯಾಗಿದ್ದು ವಾಹನ ಸವಾರರ ಪ್ರಾಣಕ್ಕೆ ಎರಗುವ ಭೀತಿ ಎದುರಾಗಿದೆ. ದೊಡ್ಡ ಗಾತ್ರದ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡಿದ್ದರಿಂದ ಇದರ ಅರಿವಿಲ್ಲದೆ ವಾಹನ ಸವಾರರು ಅಪಾಯಕ್ಕೀಡಾಗುತ್ತಿದ್ದು ಹೆದ್ದಾರಿ ಗುತ್ತಿಗೆ ಕಂಪನಿಯ ವಿರುದ್ಧ ಚಾಲಕರು, ಪ್ರಯಾಣಿಕರು, ಪಾದಚಾರಿಗಳು ಹಿಡಿ ಶಾಪ ಹಾಕುತ್ತಿದ್ದಾರೆ. ಗುತ್ತಿಗೆದಾರರಾದಂಥ ನವಯುಗ ಹಾಗೂ IRB ಈ ಎರಡೂ ಕಂಪನಿಗಳಿಗೆ ಒಳಗೊಂಡಂಥ ನಮ್ಮ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ. ನಮ್ಮ ಕುಂದಾಪುರದ KSRTC ಬಸ್ ಸ್ಟ್ಯಾಂಡ್ ವರೆಗೆ ನವಯುಗದವರು ಕಾಮಗಾರಿಯನ್ನು ಕೈಗೊಂಡಿದ್ದಾರೆ. ಅದನ್ನು ಆ ಕಡೆ IRB ಅವರು ಕೈಗೊಂಡಿದ್ದಾರೆ. ಹೀಗಿರುವಾಗ ಒಂದಷ್ಟು ಕಾಮಗಾರಿ ನವಯುಗದವರು ಭಾಳ ವಿಳಂಬವಾಗಿ ಮಾಡ್ತಾ ಇದ್ದಾರೆ. ಈ ಕಡೆ IRB ಅವರು ನೋಡದೇ ಇರೋ ಥರ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ನಾವು ಹೋಗಿ ಮಾತಾಡಿದರೂ ಕೂಡ ನಮಗೂ ಏನು ಬೆಣ್ಣೆ ಹಚ್ಚುವ ಕೆಲಸವನ್ನು ಮಾಡ್ತಾಯಿದ್ರು. ಆದ್ದರಿಂದಾಗಿ ನಾನು ಈ ವಿಷಯವಾಗಿ ನಮ್ಮ ಸಂಸದರಿಗೆ ಮಾತಾಡಿ ನವಯುಗ ಕಂಪನಿಯನ್ನು ನಾವು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸೋಣ. ಯಾಕಂತ ಹೇಳಿದರೆ ಒಂದು 10 ವರ್ಷದಿಂದ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನೆಲ್ಲ ಕೆಲಸಗಳಾಗ್ತದೆ. ನವಯುಗ ಕಂಪನಿಯವರು ಈಗ ಏನು ಹೊಂಡ ಗಂಡಿಗಳು ಬಿದ್ದಿದೆ ಅದನ್ನು ಆದಷ್ಟು ಬೇಗ ಮುಚ್ಚಬೇಕು. ಕೇವಲ ನಮಗೆ ಬೆಣ್ಣೆ ಹಚ್ಚುವ ಕೆಲಸವನ್ನು ಮಾಡಬೇಡಿ. ಮತ್ತಷ್ಟು ಹೆಣಗಳು ಬಿದ್ದರೆ ಅದಕ್ಕೆ ನವಯುಗ ಕಂಪ್ನಿಯೇ ನೇರ ಹೊಣೆ ಆಗುತ್ತೆ, ನವಯುಗ ಮತ್ತು IRB ಎರಡೂ. ಆದ್ದರಿಂದಾಗಿ ಮುಂದಿನ ಒಂದು ಏನು ಮಳೆಗಾಲ ಏನು ಮಳೆ ಸುರಿತಾ ಇದ್ದನ್ನು ನೋಡಿದರೆ ಹೆಣಗಳು ಇನ್ನೂ ಜಾಸ್ತಿ ಬೀಳ್ಬೋದು. ಆದ್ದರಿಂದಾಗಿ ತುರ್ತಾಗಿ ಅದನ್ನು ಹೊಂಡನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕು. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಹೆದ್ದಾರಿ ಇನ್ನಷ್ಟು ಹಾಳಾಗಿದೆ. ವಿನಾಯಕ ನಿಲ್ದಾಣದಿಂದ ಸಂಗಮವರೆಗಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಉಂಟಾಗಿರುವ ಹೊಂಡಗಳು ಪ್ರಾಣಬಲಿಗೆ ಕಾಯುವಂತಿವೆ. ಈ ಹೊಂಡಗಳ ದಿಸೆಯಲ್ಲಿ ಹಗಲಲ್ಲೂ ರಸ್ತೆ ಹುಡುಕಿಕೊಂಡು ವಾಹನ ಚಲಾಯಿಸುವುದು ಸವಾರರಿಗೆ ಕಷ್ಟವಾಗಿದ್ದು ಕೆಲ ನಿಮಿಷಗಳ ದಾರಿಗೆ ತಾಸುಗಟ್ಟಲೆ ಸಂಚರಿಸುವ ಪರಿಸ್ಥಿತಿ ಉದ್ಭವಿಸಿದೆ. ಬಸ್ರೂರು, ಮೂರ್ಕೈ, ಶಾಸ್ತ್ರಿ ಸರ್ಕಲ್, KSRTC ಬಸ್ ನಿಲ್ದಾಣ, ಸಂಗಮ್, ತಲ್ಲೂರು, ವಿಜಯ ಬ್ಯಾಂಕ್ನ ಎದುರಿನ ಹೆದ್ದಾರಿಯಲ್ಲಿ ಕೆರೆಯಂತಹ ಹೊಂಡಗಳು ಸೃಷ್ಟಿಯಾಗಿವೆ. ದಿನನಿತ್ಯ ಹಲವಾರು ದ್ವಿಚಕ್ರ ವಾಹನಗಳ ಸವಾರರು ಈ ಹೊಂಡಗಳಲ್ಲಿ ಬಿದ್ದುಕೊಂಡೇ ಮುಂದೆ ಸಾಗ್ತಾರೆ. ಅಲ್ಲದೆ ದೊಡ್ಡ ದೊಡ್ಡ ವಾಹನಗಳ ಚಾಲಕರು ಈ ಹೊಂಡಗಳನ್ನು ತಪ್ಪಿಸಲು ರಸ್ತೆ ಬಿಟ್ಟು ಕೆಳಗಡೆ ಬರುವುದರಿಂದ ಪಾದಚಾರಿಗಳು ಕೂಡ ತಿರುಗಾಡಲು ತೀವ್ರ ಆತಂಕ ಪಡುವಂತಾಗಿದೆ. ಪ್ರತಿದಿನ ಹೆದ್ದಾರಿಯ ಹೊಂಡಗಳಿಗೆ ಸ್ಥಳೀಯರು ಕಲ್ಲು ಮಣ್ಣು ತುಂಬಿಸಿ ಆರೈಕೆ ಮಾಡುತ್ತಿದ್ದರೂ ಮರುಕ್ಷಣ ಯಥಾಸ್ಥಿತಿಗೆ ಬರುತ್ತದೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸದ್ಯ ಶಿವನ ಪಾದಕ್ಕೆ ರಹದಾರಿ ಎನ್ನುವಂತಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಇಲಾಖೆ ಹಾಗೂ ಗುತ್ತಿಗೆ ಕಂಪನಿ ಈ ಬಗ್ಗೆ ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸಿ ಜೀವಹಾನಿಯನ್ನ ತಪ್ಪಿಸಬೇಕಾಗಿದೆ.
ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.